ಈ ಅಂಕಣದಲ್ಲಿ ಮುಂದೆ ಶಕ್ತಿ ಕಾಲೇಜ್ ಮಂಗಳೂರು ಮತ್ತು NS ಕಾಲೇಜ್ ನಾಶನಂತೂ ರೆಡಿಯಾಗಿರ್ಬೇಕು. ಆ ಬಳಿಕ ಅಲ್ಲಿ 15ನೇ ಪಂದ್ಯ ಇಲ್ಲ, 16ನೇ ಪಂದ್ಯ NCR ಕಕ್ಕೆಪದವು GPUC ಉಪ್ಪಿನಂಗಡಿ. NCR ಕಕ್ಕೆಪದವು GPUC ಉಪ್ಪಿನಂಗಡಿ ಸಿದ್ಧರಾಗುವಂತೆ. ಈ ಕಬಡ್ಡಿ ಉತ್ಸವದ 3 ದಿನಗಳಲ್ಲಿ ರಸ್ತೆಯುದ್ದಕ್ಕೂ ವ್ಯಾಪಾರವನ್ನ ಮಾಡುವಂತಹ ನಮ್ಮ ವ್ಯಾಪಾರಸ್ಥರ ಕಾರ್ಯಕ್ರಮ ಮುಗಿದು ತೆರಳುವಾಗ ಉಳಿಕೆಯಾಗಿರತಕ್ಕಂತಹ ಎಲ್ಲ ವಸ್ತುಗಳ ವಿಲೇವಾರಿಯನ್ನ ತಾವುಗಳೇ ಮಾಡುವಂತೆ, ಕಸಗಡ್ಡಿಗಳನ್ನ ವಿಲೇವಾರಿ ಸ್ವತಃ ಮಾಡಿಕೊಳ್ಳುವಂತೆ ಎಲ್ಲ ವ್ಯಾಪಾರಸ್ಥರಲ್ಲಿ ಆರಂಭದಲ್ಲಿ ಮನವಿ. ಪ್ರತಿ ವರ್ಷವೂ ಕೂಡ ನಮಗೆ ಉಚಿತವಾಗಿ ಎಲ್ಲ ವ್ಯಾಪಾರಸ್ಥರಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಆದ್ದರಿಂದ ದಯವಿಟ್ಟು ಸ್ವಚ್ಛತೆಯಿಂದ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವಲ್ಲಿ ಸಹಕಾರವನ್ನು ಕೊಡಿ. pasal kakinya kemudian ada bagi dua terjadinya pasal dari kasih perintah pada saat Allah biar datang dari enak. Beres, lepas. ಈ ಅಂಕಣದಲ್ಲಿ ಶಕ್ತಿ ಕಾಲೇಜ್ ಮಂಗಳೂರು ಮತ್ತು NS ಕಾಲೇಜ್ ನಾಶನಂತೂರು ನಡುವೆ ಪಂದ್ಯ ಮುಗಿಯೊಡನೆ ಈ ಒಂದು ಪಂದ್ಯ ಮುಗಿಯೊಡನೆ ಆ ಸ್ಪರ್ಧೆ ನಡೆಯಬೇಕಾಗಿದೆ. ಈಗ ಅಲ್ಲಿ ನಡೆಯುವಂತಹ ಪಂದ್ಯ 12ನೇ ಪಂದ್ಯ. ಇದೀಗ ಪಂದ್ಯ ಆರಂಭಗೊಂಡಿದೆ. ಈ ಅಂಕಣದಲ್ಲಿ ತಾರಾನಾಥ್ ಕಚೇಕಾರ್ ಅವರ ಧ್ವನಿ ಬಿ ಅಂಕಣದಲ್ಲಿ ಕೇಳಬೇಕಾಗಿದೆ. ಆ ಅಂಕಣದಲ್ಲಿ ಮುಂದೆ ನಡೆಯುವಂತಹ ಸ್ಪರ್ಧೆ ಶಕ್ತಿ ಕಾಲೇಜ್ ಮಂಗಳೂರು NS ಕಾಲೇಜ್ ನಾಶನಂತೂರು. ಈಗ 14ನೇ ಪಂದ್ಯ ಬಿ ಎ ಅಂಕಣದಲ್ಲಿ ನಡೀತಾ ಇದೆ. ಇಲ್ಲಿ ಮುಂದಿನ ಪಂದ್ಯ NCR ಕಕ್ಕೆಪದವು
ಜಿಪಿಯುಸಿ ಉಪ್ಪಿನಕಲ್. ಕಾರ್ಮೆಲ್ ಪಿಯು ಕಾಲೇಜಿನ ನಾಯಕರ ದಾಳಿಯನ್ನು ಕಾಣಬಹುದಾಗಿತ್ತು. ಜೀಸ್ ನಂಬರ್ 11 from the side of Carmel College. ಬೆಳ್ತಂಗಡಿ 3-1 ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂಕಣ ಎ. 60 ಕೆಜಿ ವಿಭಾಗದ ಪಂದ್ಯ ವೀಕ್ಷಕರ ಎಲ್ಲರ ಮನವನ್ನ ಗೆದ್ದಂತಹ ಕಳೆದ ವರ್ಷದ ಹರಿಯಾಣ ತಂಡ ಈ ವರ್ಷವೂ ಕೂಡ ಆಗಮಿಸಿದೆ. ಹರಿಯಾಣ ಮಾತ್ರವಲ್ಲ, ಈ ವರ್ಷ ತಮಿಳುನಾಡು ಅರ್ಥ ಇಲ್ಲೇ ಇದೆ. ನಾವು 14ನೇ ಪಂದ್ಯದಲ್ಲಿದ್ದೇವೆ. ಅತ್ಯಂತ ತ್ವರಿತ ಗತಿಯಲ್ಲಿ ಪಿಯು ಕಾಲೇಜಿನ ಸ್ಪರ್ಧೆಗಳು ಮುಂದುವರಿಯಲಿದೆ. ಬಿ ಅಂಗಣಕ್ಕೆ ಬ್ಲೂ ಕೋಟ್ ನೀಲಿ ಕೋಟಿಗೆ ಮುಂದೆ ಶಕ್ತಿ ಕಾಲೇಜ್ ಮಂಗಳೂರು, ಡಾಕ್ಟರ್ ಎನ್.ಎಸ್. ಕಾಲೇಜ್ ನಾಶನತ್ತೂರು ತಂಡ ಬರುತ್ತೆ. ಅಂಕಣನಿಯಲ್ಲಿ 12-2 10 ಅಂಕದ ಮುನ್ನಡೆಯನ್ನು ಕೈಗೊಂಡಿದೆ ಮಾನಿ ಕಾಲೇಜ್. ಈ ಅಂಕಣದಲ್ಲಿ ಮಧ್ಯಂತರ ವಿರಾಮವಾಗಿದೆ. 8-4 ಬೆಳ್ತಂಗಡಿ. ಈ ಅಂಕಣದಲ್ಲಿ 12-4 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಪ್ರೀತಿ ಬಂದಿಲ್ಲ ಕ್ರೀಡಾಪಟುಗಳ ಅಭಿಮಾನದ 8-4 ದ್ವಿತೀಯ ಬದಿ ಮುನ್ನಡೆಯಲ್ಲಿ ಬೆಳ್ತಂಗಡಿ. ಕಾಮನ್ ಕಾಲೇಜಿನ ದಾಳಿಯನ್ನ ಕಾಣಬಹುದಾಗಿದೆ. ಅತ್ಯಂತ ವೇಗಭರಿತವಾದ ಸ್ಪರ್ಧೆಗಳು. ಇದೀಗ ಮೊದಲ ದ್ವಿತೀಯ ಬದಿಯ ಮೊದಲ ಅಂಕ ಕಾಮನ್ ಕಾಲೇಜಿಗೆ 5-8 ಮಾರ್ಗದರ್ಶಕರಾಗಿದ್ದ ಶ್ರೀಯುತ ದುರ್ಗಮ್ಮಕ್ಕೆ ಇವರನ್ನ ಸಾರಥಿಗಳು ನಡಕೊಂಡು ಬರಬಂದು ಮತ್ತೆ ಸಂತೋಷ ಅವರನ್ನು ಈ ಒಂದು ಗ್ರಾಮೀಣ ಪ್ರದೇಶದ ಈ ಮಾತಾಡಿ ಈ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಕಬಡ್ಡಿ ಕ್ರೀಡೆಗಳ ಒಂದು ಸುವ್ಯವಸ್ಥಿತವಾದ ಕ್ರೀಡಾಕಾರ ಗ್ರಾಮೀಣ ಮಟ್ಟದ ಕ್ರೀಡಾ ಪ್ರತಿಭೆಗಳಿಗೆ ವೇದಿಕೆ ಅದನ್ನ ಪ್ರತಿಭೆ ಅದನ್ನ ಅವರಿಗೆ ಭವಿಷ್ಯದ
ಐತೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಮುಟ್ಟ ಹೋಗ್ಲಿಕ್ಕೆ ನಾವು ಸದಾವಕಾಶ ಮತ್ತು ಗೌರ್ಮೆಂಚಿನ ಈ ಒಂದು ಸ್ಪಷ್ಟ ಅಧ್ಯಕ್ಷ